ಪಾಲಿಕೆ ವತಿಯಿಂದ 47ನೇ ಮಿಲಗ್ರೆಸ್ ವಾರ್ಡಿನ ನಾಗರಿಕ ಬಂಧುಗಳಿಗೆ ಉಚಿತ ಸೊಳ್ಳೆ ಪರದೆ ವಿತರಣೆ ಕಾರ್ಯಕ್ರಮ ನಡೆಯಿತು. ಅತ್ತವರ ಅಂಗನವಾಡಿ ಶಾಲೆಯಲ್ಲಿ 47ನೇ ಮಿಲಗ್ರೆಸ್ ವಾರ್ಡ್ ನಿವಾಸಿಗಳು ರೇಷನ್ ಕಾರ್ಡ್ ಹಾಗೂ ಆಧಾರ್ ಕಾರ್ಡ್ ಸಹಿತ ಭಾಗವಹಿಸಿ ಉಚಿತ ಸೊಳ್ಳೆ ಪರದೆಯನ್ನು ಪಡೆದುಕೊಂಡರು. ಈ ವೇಳೆ ಮಾತನಾಡಿದ ಕಾರ್ಪೊರೇಟರ್ ಅಬ್ದುಲ್ ರೌಫ್, ಮಳೆಗಾಲದಲ್ಲಿ ಸಾಂಕ್ರಾಮಿಕ ರೋಗಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ಡೆಂಗ್ಯೂ, ಮಲೇರಿಯಾ ಸೇರಿದಂತೆ ವಿವಿಧ ರೋಗಗಳು ಹರಡುವ ಸಾಧ್ಯತೆ ಇದೆ. ಸೊಳ್ಳೆಗಳಿಂದ ರಕ್ಷಿಸಲು ಸೊಳ್ಳೆ ಪರದೆಯನ್ನು ವಿತರಿಸಲಾಗಿದೆ ಎಂದು ತಿಳಿಸಿದರು. ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಿಂದ ನಾವು ಸೊಳ್ಳೆ ಪರದೆ ವಿತರಣೆಯನ್ನು ಮಾಡ್ತಾ ಇದ್ದೇವೆ. ಈ ಸೊಳ್ಳೆ ಪರದೆಯಿಂದ ಮಲೇರಿಯಾ ಮತ್ತು ಡೆಂಗ್ಯೂಗೆ ತುಂಬ ಅನುಕೂಲ ಆಗ್ತದೆ. ಅದರ ಸೊಳ್ಳೆ ಮಲಗುವಾಗ ಈ ಪರದೆಯನ್ನು ಉಪಯೋಗಿಸಿದರೆ ಈ ಪರದೆಯಲ್ಲಿ ಇರುವಂಥ ಕೆಲವು ಕೆಮಿಕಲ್ ಮೆಡಿಸಿನ್ಗಳಿವೆ. ಇದರಿಂದ ಈ ಪರದೆ ಮೇಲೆ ಸೊಳ್ಳೆಗಳು ಬಂದಾಗ ಸೊಳ್ಳೆಗಳು ಆವಾಗಲೇ ನಿಷ್ಕ್ರಿಯ ಆಗ್ತದೆ. ಆದ ಕಾರಣ ಪ್ರತಿಯೊಬ್ಬರು ಈ ಸೊಳ್ಳೆಯನ್ನು ಮಂಗಳೂರು ನಗರ ವ್ಯಾಪ್ತಿಯಲ್ಲಿ ನಾವು ಮಂಗಳೂರು ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಮಂಗಳೂರು ನಗರ ಪಾಲಿಕೆಯಿಂದ ಪ್ರತಿಯೊಬ್ಬ ಮನೆಗೂ ನಾವು ಸೊಳ್ಳೆಯನ್ನು ಇವಾಗ ವಿತರಿಸ್ತಾ ಇದ್ದೇವೆ. ಇದನ್ನು ಎಲ್ಲ ಜನಗಳು ಇದನ್ನು ಸದುಪಯೋಗಪಡಿಸಬೇಕು. ಈ ಸದುಪಯೋಗದಿಂದ ಮಲೇರಿಯಾ ಮತ್ತು ಡೆಂಗ್ಯೂ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯತೆ ಆಗ್ತದೆ. ಅದೇ ರೀತಿ ಮನೆಯ ಬಾಗಿಲಿನಲ್ಲಿ, ಮನೆಯ ಅಂಗಳದಲ್ಲಿ, ಮನೆಯ ಸುತ್ತಮುತ್ತಲಿರುವಂಥ ನೀರುಗಳು ನಿಲ್ತಾ ಇದೆ. ಈಗ ಮಳೆಗಾಲ, ನೀರು ನಿಂತಾಗ ಅದು ಒಂದು ವಾರದೊಳಗೆ ಅದರಲ್ಲಿ ಬ್ರೀಡಿಂಗ್ ಆಗ್ತದೆ. ಅದರಲ್ಲಿ ಮೊಟ್ಟೆ ಉತ್ಪಾದನೆ ಆಗ್ತದೆ, ಮತ್ತು ಸೊಳ್ಳೆ ಉತ್ಪಾದನೆ ಆಗಿ ಮತ್ತು ಈ ಮಲೇರಿಯಾ ಡೆಂಗ್ಯೂ ಅಂತ ಸೊಳ್ಳೆಗಳು ಆ ನೀರಿನಲ್ಲಿ ಉತ್ಪಾದನೆ ಆಗ್ತದೆ. ಆದ ಕಾರಣ ಪ್ರತಿಯೊಂದು ವಾರಕ್ಕೊಮ್ಮೆ ಪ್ರತಿಯೊಂದು ಮನೆಯವರು ಈ ನೀರನ್ನು ಶುದ್ಧೀಕರಿಸಿದರೆ, ನೀರು ನಿಲ್ಲದಾಗಿ ನೋಡಿದರೆ, ಜಾಗೃತ ವಹಿಸಿದರೆ ಮಂಗಳೂರು ಮಹಾನಗರ ನಗರದಲ್ಲಿ ನಾವು ಈ ಮಲೇರಿಯಾ ಮತ್ತು ಡೆಂಗ್ಯೂ ಮುಕ್ತವಾಗಿ ಮಾಡಲಿಕ್ಕೆ, ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯತೆ ಇದೆ. ಆದ ಕಾರಣ ಮಂಗಳೂರು ಮಹಾನಗರ ಪಾಲಿಕೆಯ ಮಂಗಳೂರು ಮಹಾನಗರದ ಜನತೆಗಳು ಇದಕ್ಕೆ ಸಹಕಾರ ಕೊಡಬೇಕು.